ಪ್ರಿಯ ವೀಕ್ಷಕರೇ, ಹಾಯ್ ಹಲೋ ನಮಸ್ಕಾರ. ನಾನು ಯಮ್ನೋರ್. ಇಂದಿನ ಆಧುನಿಕ ಪದ್ಧತಿಯ ಕೃಷಿ ಪದ್ಧತಿ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕಾಗಿದೆ. ಇಂದಿನ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಬೆಳೆಗಳನ್ನು ಜಿಲ್ಲೆ ಬೀದರ್ ಮತ್ತು ಗುಲ್ಬರ್ಗ. ಆದರೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಸಹ ಅತ್ಯಂತ ಸುವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ವಿವಿಧ ತಂತ್ರಜ್ಞಾನಗಳನ್ನು ಬಳಸಿ ತೊಗರಿ ಬೆಳೆಗಳನ್ನು ಬೆಳೆಯುತ್ತಿರೋದು ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಹುಣಗುಂದ ತಾಲೂಕಿನ ಅಮರಾವತಿ ಗ್ರಾಮದಲ್ಲಿ ಜೈನ್ ಮತ್ತು ಮೆಟಾ PM ಎಂಬ ಎರಡು ಕಂಪನಿಯ ಮೂಲಕ ತೊಗರಿ ಬೆಳೆಗಳಿಗೆ ಎಣ್ಣೆಯನ್ನು ಸಿಂಪಡಣೆ ಮಾಡುತ್ತಾರೆ. ದಯವಿಟ್ಟು ಯಮ್ನೋರ್ ಎಂಬ ಯೂಟ್ಯೂಬ್ ಚಾನಲ್ಗೆ ನಿಮಗಿಷ್ಟ ಆದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ವೀಕ್ಷಿಸಿ.